ಅತಿ ಹೆಚ್ಚು ಅನುದಾನ ತಂದ ಹೆಮ್ಮೆಯನ್ನ ಶಾಸಕ ಪ್ರಮೋದ್ ಮಧ್ವರಾಜ್ ಪ್ರಕಟಿಸುತ್ತಾರೆ. ನೀವು ಅವರ ಅವಧಿಯಲ್ಲಿ ಉಡುಪಿಯ ಅಭಿವೃದ್ಧಿಯಾಗಿಲ್ಲ ಎನ್ನುತ್ತೀರಿ. ಹಾಗಾದ್ರೆ ಯಾರ ಕಾಲದಲ್ಲಿ ಉಡುಪಿಯ ಅಭಿವೃದ್ಧಿಯಾಗಿದೆ? ಅದು ನೀವು ಉಡುಪಿ ನೋಡಿದಾಗ ಗೊತ್ತಾಗ್ತದೆ ಯಾರು ಅಭಿವೃದ್ಧಿ ಮಾಡಿದ್ದು ಅಂತ. ಯಾಕಂದರೆ ಕಾಂಗ್ರೆಸ್ 2004ರವರೆಗೆ ಉಡುಪಿಯಲ್ಲಿ ಅವರೇ ಇದ್ದದ್ದು. 83ರಲ್ಲಿ 18 ತಿಂಗಳು VS ಆಚಾರ್ಯ MLA ಆಗಿದ್ದದ್ದು. ಬೇರೆಲ್ಲ ಕಾಲದಲ್ಲಿ ಕಾಂಗ್ರೆಸ್ಸೇ, ಅದರಲ್ಲಿ ಹೆಚ್ಚು ಪ್ರಮೋದ್ ಮಧ್ವರಾಜರ ಕುಟುಂಬವೇ ಈ ಉಡುಪಿಯಲ್ಲಿ ಆಡಳಿತ ಮಾಡಿದಂಥದ್ದು. ಉಡುಪಿಯ ಒಂದು ಕಲ್ಸಂಕ ರಸ್ತೆಯನ್ನು 5 ಫೀಟ್ ರಸ್ತೆ ಆಗಲ್ಲ ಮಾಡಲಿಕ್ಕಾಗಲಿಲ್ಲ. ಗುಂಡಿಬೇಲ್ ರಸ್ತೆ ಶಾಪಕ ರಸ್ತೆ ಇತ್ತು, ಅದನ್ನು ಮಾಡಲಿಕ್ಕಾಗಲಿಲ್ಲ. ಬೀಡಿನಗುಡ್ಡೆ ಸಮಸ್ಯೆ 35 ವರ್ಷದಿಂದ ಡಂಪಿಂಗ್ ಯಾರ್ಡ್ ಇದ್ದು, ಅದನ್ನು ಸರಿ ಮಾಡಲಿಕ್ಕಾಗಲಿಲ್ಲ. ಉಡುಪಿಯಲ್ಲಿ ಅಭಿವೃದ್ಧಿ ಅಂತ ಪ್ರಾರಂಭ ಆದದ್ದು BJP ಆಡಳಿತದಿಂದ, ಡಾಕ್ಟರ್ VS ಆಚಾರ್ಯ ಮಂತ್ರಿಗಳಾದ ಮೇಲೆ, ನಾನು ಶಾಸಕರಾದ ಮೇಲೆ. ಅದು ಉಡುಪಿ ಜನತೆಗೆ ನೋಡಿದವರಿಗೆ ಗೊತ್ತಾಗ್ತದೆ, ಆಗ ಮತ್ತು ಈಗ ನೋಡಿದಂಥವರಿಗೆ. ಪ್ರಮೋದ್ ಮಧ್ವರಾಜರು ಶಾಸಕರಾದ ಮೇಲೆ ಇದ್ದ ರಸ್ತೆಗಳಿಗೆ ಡಾಮರ್ ಹಾಕಿರ್ಬೋದು. ಅದು ಯಾವುದಾದ್ರು ಒಂದು ಕಾಂಕ್ರೀಟ್ ರಸ್ತೆಗಳು, ಒಂದಷ್ಟು ಸ್ವಲ್ಪ ದೂರದ ಸಣ್ಣ ಸಣ್ಣ ರಸ್ತೆಗಳನ್ನು ಮಾಡಿರ್ಬೋದು. ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಈಗ ನಮ್ಮದು ಹೇಗಿತ್ತು ಅಂದರೆ, ಉಡುಪಿ ಮಣಿಪಾಲಕ್ಕೆ ಒಂದು ಸಮಸ್ಯೆ ಇತ್ತು. ಅದು 18 ಫೀಟ್ ರಸ್ತೆ. ಉಡುಪಿಯಿಂದ ಮಣಿಪಾಲಕ್ಕೆ ಹೋಗಲಿಕ್ಕೆ ಬಸ್ ಇತ್ತು. ಬರಬೇಕಾದ್ರೆ ಶಾರದಾ ಕಲಾಮಂಟಪ ಆಗಿ ಅಮ್ಮಣ್ಣಿಯಾಗಿ ಬರಬೇಕು. ಯಾಕಂದರೆ ಇಲ್ಲಿ ಬಂದರೆ 2 ಬಸ್ ಆಗ್ತಿತ್ತು. ಅದು ಸಮಸ್ಯೆ ಉಡುಪಿದ್ದು. ಅದನ್ನು ಪರಿಹಾರ ಮಾಡಿದ್ವಿ. ಒಳ್ಳೆ ಕಂಪನ್ಸೇಷನ್ ಕೊಟ್ಟು 80 ಫೀಟ್ ರಸ್ತೆ. ಗುಂಡಿಬೇಲ್ ರಸ್ತೆ ರಸ್ತೆ ಇದಿರಲಿಲ್ಲ, ತುಂಬ ಹಳಿತ್ತು. ಒನ್ ವೇ ಇತ್ತು, 2 ಸೈಡ್ ಬಸ್ ಹೋಗ್ತಿರ್ಲಿಲ್ಲ. ನಮ್ಮ ಕಾಲದಲ್ಲಿ ಅದನ್ನು ಪರಿಹಾರ ಮಾಡಿದ್ವಿ. ಇಂಥ ತುಂಬ ರಸ್ತೆಗಳ ಅಭಿವೃದ್ಧಿ. ನಮ್ಮ DC ಆಫೀಸೇ ಇರಲಿಲ್ಲ, ಜಿಲ್ಲಾಧಿಕಾರಿ ಸಂಕೀರ್ಣವೇ ನಮ್ಗೆ ಇರಲಿಲ್ಲ. ಮಣಿಪಾಲದ ಒಂದು ಜಾಗವನ್ನು ಭೂಸ್ವಾಧೀನ ಮಣಿಪಾಲದ ಜಾಗವನ್ನು ತಗೊಂಡು 32 ಎಕರೆ ಜಾಗ, ಅಲ್ಲಿ ಒಂದು ಒಳ್ಳೆಯ ಜಿಲ್ಲಾಧಿಕಾರಿ ಸಂಕೀರ್ಣ. ಈ ರೀತಿ ಕುಡಿಯುವ ನೀರಿನ ಸಮಸ್ಯೆ. ಕುಡಿಯುವ ನೀರು ನಾನು ಶಾಸಕನಾಗೋದಕ್ಕಿಂತ ಮೊದಲು ಉಡುಪಿಯಲ್ಲಿ ಸಾರ್ವಜನಿಕ ನಳ್ಳಿಯ ಕಾನ್ಸೆಪ್ಟ್ ಇತ್ತು. ಒಂದು ಕಡೆ ಸಾರ್ವಜನಿಕ ನಲ್ಲಿ ಇಡೋದು, ಅಲ್ಲಿಗೆಲ್ಲ ಕಡಪಾನ ತಗೊಂಡು ಲೈನ್ ಇಡೋದು, ಒಂದು ದಿವಸ ಕಡೆ ನೀರು ಬರೋದು. ನಾವು ಬಂದಮೇಲೆ ಸ್ವರ್ಣ ಸೆಕೆಂಡ್ ಸ್ಟೇಜ್ ಮಾಡಿ ಎಲ್ಲ ಸಾರ್ವಜನಿಕ ನಳ್ಳಿಗಳನ್ನು ತೆಗೆದು ಪ್ರತಿ ಮನೆಗೆ ನೀರಿನ ಕನೆಕ್ಷನ್ ಕೊಟ್ಟು 2012ರವರೆಗೆ 24/7 ನೀರನ್ನು ನಾವು ಕೊಟ್ಟಿದ್ದೇವೆ ನಮ್ಮದಿರುವವರೆಗೆ. ಅದು ಕುಡಿಯುವ ನೀರಿನ ಸಮಸ್ಯೆ. ಇವರು ಬಂದ ಮೇಲೆ ಕುಡಿಯುವ ನೀರಿನ ಸಮಸ್ಯೆ ಪ್ರಾರಂಭ ಆಯಿತು. ಕೃತಕ ಬಜ್ಜೆಯಲ್ಲಿ ಹೂಳೆತ್ತದೆ, ಒಂದಷ್ಟು ಮರಳು ತುಂಬಿಕೊಂಡು ರಿಸರ್ವಾಯರ್ ಕಮ್ಮಿಯಾಗಿ ಈಗ ನೀರು ಮಾರ್ಚಲ್ಲೇ 2 ದಿವಸಕ್ಕೊಮ್ಮೆ ನೀರು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಅಭಿವೃದ್ಧಿ ಅಂತ ಹೇಳಿದರೆ ಒಂದು ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಅಂಥ ಗುರುತಿಸುವಂಥ ಅಭಿವೃದ್ಧಿಗಳು ಒಂದೇ ಒಂದಾಗಲಿಲ್ಲ. ಪ್ರಮೋದ್ ಮಧ್ವರಾಜರು ಶಾಸಕರಾದ ಮೇಲೆ ಒಂದು ಸಿಂಗಲ್ ರಸ್ತೆ 4 ಲೇನ್ ಆಗಲಿಲ್ಲ. ಒಂದಾದ್ದು ಮಣಿಪಾಲದಿಂದ ಪರಂಪಳ್ಳಿ 1 ಕಿಲೋಮೀಟರ್ ಮಾತ್ರ ಸಿಂಗಲ್. ಅದು ರಸ್ತೆ ಪೂರ್ತಿ ಆಗಲಿಲ್ಲ. ರಸ್ತೆ ಬಿಟ್ಟು ಒಂದು ರಾಧಾ ಗ್ರೀನ್ಸ್ ಹೊರ ಬರಲಿಲ್ಲ. ಅದು ಯಾರೋ ಕಾಂಟ್ರಾಕ್ಟರ್ಗಳು 10% ಕೊಟ್ಟು ತಗೊಂಬಂದಂಥದ್ದು. ಆ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ 1 ಕಿಲೋಮೀಟ್ರ್ ಮಾಡಿದ್ದು. ನಮ್ಮ ಕಾಲದಲ್ಲಿ ಉಡುಪಿಯಲ್ಲಿ ನಿಮ್ಗೆ ಇನ್ನೊಂದು ಭಾಳ ಗಮನೀಯವಾಗಿ, ನಾನು MLA ಆಗುವವರೆಗೆ ಉಡುಪಿಯಲ್ಲಿ 4 ಲೇನ್ ರಸ್ತೆ ಇರಲಿಲ್ಲ. ಕಂಜೆಷನ್ ಸಿಟಿ ಅಂತಿತ್ತು. ನೀವು ಕಿಂಜಿಮುಲ್ಕಿಯಿಂದ ಸರ್ವಿಸ್ ಬಸ್ ಸ್ಟ್ಯಾಂಡಿಗೆ ಬರಬೇಕಾದ್ರೆ ಸಣ್ಣ ರಸ್ತೆ, 4 ಲೇನ್ ರಸ್ತೆ ಇಲ್ಲ. ಕಿಂಜಿಮುಲ್ಕಿಯಿಂದ ಉಡುಪಿ ಎಂಟ್ರಿಯನ್ನು 4 ಲೇನ್ ಮಾಡಿದೆವು. ಅಂಬಾಗಿಲಿಂದ ಕುಂದಾಪುರ ಎಂಟ್ರಿಯನ್ನು 4 ಲೇನ್ ಮಾಡಿದೆವು. ನಿಮ್ಮ ಮಲ್ಪೆ ಬೀಚಿಗೆ ಹೋಗುವ ರಸ್ತೆಯನ್ನು 4 ಲೇನ್ ಮಾಡಿದೆವು. ಬಣ್ಮಗಿರಿಯಿಂದ ಜೋಡುಕಟ್ಟೆ ಬರುವಂಥ ರಸ್ತೆ ಅದನ್ನು 4 ಲೇನ್ ಮಾಡಿದೆವು. ಮಣಿಪಾಲದಲ್ಲಿ ಸಿಂಡಿಕೇಟ್ ಸರ್ಕಲಿಂದ DC ಆಫೀಸ್ ಹೋಗುವಂಥ ರಸ್ತೆ 4 ಲೇನ್. ಅಂದರೆ 4 ಲೇನ್ ಯುಗ ಪ್ರಾರಂಭ ಆದದ್ದು ನಮ್ಮ ಕಾಲದಲ್ಲಿ. ಮತ್ತು ಹಳ್ಳಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. 2,000 ಕೋಟಿ ರೂಪಾಯಿ ಅನುದಾನ ತಂದಿದ್ದಾಗಿ ಪ್ರಮೋದ್ ಮಧ್ವರಾಜ್ ಹೇಳುತ್ತಾರೆ. ಉಡುಪಿಯಲ್ಲಿ ಕೆಲಸವಾಗಿಲ್ಲ ಎಂದಾದರೆ ಕಾಂಗ್ರೆಸ್ನ ಈ ಅನುದಾನ ಎಲ್ಲಿ ವಿನಿಯೋಗವಾಯಿತು? ಅವರು ಬಾಯಿಯಲ್ಲಿ ಹೇಳ್ತಾರೆ, ನನಗೆ ಪಟ್ಟಿ ಬಿಡುಗಡೆ ಮಾಡಿ ಅಂತ. ನಾನು 2 ವರ್ಷದಿಂದ ಹೇಳ್ತಾ ಇದ್ದೇನೆ, ಪಟ್ಟಿ ಬಿಡುಗಡೆ ಮಾಡಿ 2,000 ಕೋಟಿ ಯಾವುದಕ್ಕೆ ಎಷ್ಟೆಷ್ಟು ಅಂತ ಅದು ಹೇಳಿ. ಇಲ್ಲ, ಜಿಲ್ಲಾ ಪಂಚಾಯತ್ ಟೈಮಿಗೆ ಒಂದು ಪಟ್ಟಿ ಬಿಡುಗಡೆ ಮಾಡಿದೆ. ಆಗ 580 ಕೋಟಿ ಅಂತಿತ್ತು. ಅದೇನು ಕೇಳಿದರೆ ಈಗ ಅದನ್ನೇ ಅವ್ರು ಹೇಳೋದು. ಯಾವುದು? ಅನ್ನಭಾಗ್ಯ, ಉಚಿತ ಅಕ್ಕಿ ಕೊಡ್ತಾರೆ ಎಲ್ಲರಿಗೆ, ಅದನ್ನು ಆ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ನಿಮ್ಮ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ, ಇದೆಲ್ಲದನ್ನು ಸೇರಿಸ್ತಾರೆ. ಮತ್ತು ಉಚಿತ ಕರೆಂಟ್ ಕೊಟ್ಟದ್ದು ರೈತರಿಗೆ, ಅದು ಬಂಗಾರಪ್ಪನ ಕಾಲದಿಂದ ಕೊಡ್ತಾಯಿದೆ. ಅದಕ್ಕೆ ಈಗ ಎಷ್ಟು ಇವ್ರ ಕಾಲದಲ್ಲಿ ಎಷ್ಟು ಯೂನಿಟ್ ಆಯಿತು ಅಂತ ಲೆಕ್ಕ ಮಾಡಿಕೊಂಡು ಆ ಯೂನಿಟಿಗೆ ಕಮರ್ಷಿಯಲ್ ರೇಟ್ ಹಾಕಿ ಅದನ್ನು ಲೆಕ್ಕಕ್ಕೆ ಹಾಕ್ಕೊಂಡಿದ್ದಾರೆ. ನ್ಯಾಷನಲ್ ಹೈವೇ ನಮ್ಮ ಮಾಬುಕಳದಿಂದ ಆದಿಉಡುಪಿಯವರೆಗೆ ಏನು ನವಯುಗದವ್ರು ಮಾಡಿದ್ದಾರೆ, ಅದರದ್ದು ಭೂಸ್ವಾಧೀನ ಲೆಕ್ಕ ಹಾಕ್ಕೊಂಡಿದ್ದಾರೆ. ನನ್ನ ಹತ್ರ ಪಟ್ಟಿ ಇದೆ, ಅವರು ಆಗ ಹಾಕ್ಕೊಳೋದು. ಮತ್ತು ನ್ಯಾಷನಲ್ ಹೈವೇ ಅವರಿಗೇನು ನವಯುಗದವರು ಟೋಲ್ ಹಾಕಿ ಅಭಿವೃದ್ಧಿ ಮಾಡಿದ್ದಾರೆ, ಬ್ರಿಡ್ಜ್ ಗಿಜ್ಜ್, ಅದು ಇವರ ಲೆಕ್ಕದಲ್ಲಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಬಂದ ಹಣವು ಅವ್ರ ಲೆಕ್ಕದಲ್ಲಿದೆ. ಈ ನಗರಸಭೆ ಸದಸ್ಯರು ಮಾಡಿದಂಥ ಕೆಲಸವು ಅವರ ಪಟ್ಟಿಯಲ್ಲಿದೆ. ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ಪಟ್ಟಿಗಳು. ಮತ್ತು ನಮ್ಮ ಕಾಲದಲ್ಲಿ ನಾನು MLA ಆಗಿದ್ದಾಗ ಯಾವುದೆಲ್ಲ ಕೆಲಸ, ಈ ಗುಂಡಿಬೇಲ್ ರಸ್ತೆ ಅವ್ರ ಪಟ್ಟಿಯಲ್ಲಿದೆ. 2,000 ಕೋಟಿಯಲ್ಲಿ ಅದು ಇದೆ, ನೀವು ನೋಡಿಬೇಕಾರೆ.
36 ಕೋಟಿ ಮಲ್ಪೆ 3rd ಸ್ಟೇಜ್ ಮಾಡಿದ್ದು ನಮ್ಮ ಕಾಲದಲ್ಲಿ ಮುಗಿದಾಗಿದೆ ಕೆಲಸ, ಅದು ಅವ್ರ ಪಟ್ಟಿಯಲ್ಲಿದೆ. ಮಲ್ಪೆ ಪಡುಕೆರೆ ಬ್ರಿಡ್ಜ್ ನಮ್ಮ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗಿ 4 ಪಿಲ್ಲರ್ ಮೇಲೆ ಬಂದಿತ್ತು, ಅದು ಅವ್ರ ಪಟ್ಟಿಯಲ್ಲಿದೆ. ಅಂದರೆ ನಮ್ಮ ಕಾಲದಲ್ಲಿ ಆದಂಥ ಕೆಲಸಗಳು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂಥದ್ದು ಮತ್ತು ಈ ಭಾಗ್ಯಗಳೆಲ್ಲ ಇದೆ, ಎಲ್ಲ ಭಾಗ್ಯಗಳು, ಆ ಎಲ್ಲ ಭಾಗ್ಯಗಳು, ಶಿಕ್ಷಕರಿಗೆ ಸಂಬಳ ಕೊಟ್ಟದ್ದು ಅದರ ಲೆಕ್ಕದಲ್ಲಿದೆ. ಇದನ್ನೆಲ್ಲ ತಗೊಂಡ್ರೆ 2,000 ಕೋಟಿ, ನೀವು 2,000 ಕೋಟಿಯಾಗಿ ಒಂದು ಕ್ಷೇತ್ರಕ್ಕೆ ಬಂದರೆ 224 ಕ್ಷೇತ್ರಕ್ಕೆ ಎಷ್ಟು ಬೇಕಾಗಿದೆ, ಎಷ್ಟು ಬಜೆಟ್ ಆಗಿರ್ಬೋದು ಉಡುಪಿ? ಸುಳ್ಳು. 100ಕ್ಕೆ 100 ನೋಡಿ. ಶಾಸಕರ ಸಾಧನೆಯನ್ನು 2,000 ಕೋಟಿಯಿಂದ ಅವ್ರು ಹಾಕ್ಕೊಳ್ಬೇಕಾಗಿದ್ದರೆ ಏನು ಹಾಕ್ಕೊಳ್ಬೇಕಿತ್ತು? ಅವರ ಪ್ರಯತ್ನದಿಂದ ಉಡುಪಿಗೆ ಬಂದಂಥ ಅಭಿವೃದ್ಧಿಗಳು. ನಮ್ಮ ಕಾಲದಲ್ಲಿ 480 ಕೋಟಿ ಅಂತ ಹೇಳಿದೆವು ನಾವು 2008. ಅದರಲ್ಲಿ ನಗರಸಭೆದ್ದು ಹಾಕಲಿಲ್ಲ, ನಾವು CRF ಫಂಡ್ಗಳದ್ದು ಹಾಕಲಿಲ್ಲ, ಅಥವಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅದೆಲ್ಲ ಹಾಕಲಿಲ್ಲ. ಶಾಸಕರಾಗಿ ಪ್ರಯತ್ನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಯಾವುದೆಲ್ಲ ತಂದಿದ್ದೇವೆ? ಕಲ್ಸಂಕ ರಸ್ತೆ, ಗುಂಡೆಬೇಲ್ ರಸ್ತೆ, DC ಆಫೀಸು, ಬಿಡಿನಗುಡ್ಡೆ, ಇದನ್ನೆಲ್ಲ ಹಾಕ್ಕೊಂಡಿದ್ದೇವೆ. ಇವರು ಎಲ್ಲರೂ ಮಾಡಿದ್ರು. ಮತ್ತು 2,000 ಕೋಟಿ ಎಲ್ಲಿಯಾದರೂ ಒಂದು ಕ್ಷೇತ್ರಕ್ಕೆ ಬರ್ತಿದ್ರೆ ಉಡುಪಿ ಸಿಂಗಾಪುರ ಆಗ್ತಿತ್ತು, 100 ಸಿಂಗಾಪುರ ಆಗ್ತಿತ್ತು. ಏನೂ ಆಗಲಿಲ್ಲ ಸ್ವಾಮಿ, ಒಂದು ರಸ್ತೆ 4 ಲೇನ್ ಆಗಲಿಲ್ಲ, ಮತ್ತೆ 2,000 ಕೋಟಿ. ಮೀನುಗಾರಿಕಾ ಸಚಿವರಾಗಿ ಅಭಯಚಂದ್ರ ಜೈನ್ಗಿಂತ ವರ್ಸ್ಟ್ ಸಚಿವರಾಗಿದ್ದಾರೆ ಇವರು. ಅಭಯಚಂದ್ರ ಜೈನ್ ಅವರಿಗೆ ಮೀನುಗಾರಿಕೆ ಬಗ್ಗೆ ಅನುಭವ ಇಲ್ದಿದ್ದಂಥವ್ರು, ಅದು ಅವರಾದರೂ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಇವರು ಮೀನುಗಾರರಿಗೆ ತೊಂದರೆ ಮಾಡುವಂಥದ್ದನ್ನೇ ಮಾಡಿದರು. ಮೀನುಗಾರರನ್ನು ಒಡೆದು ಹಾಕಿದರು, ಪರ್ಸಿನ್ ಸಂಘ, DPC ಸಂಘ ಅಂತ ಒಡೆದು ಹಾಕಿದರು. ಡೀಸೆಲ್ ಸಬ್ಸಿಡಿ ಅಕೌಂಟಿಗೆ ಬರ್ತಾಯಿತ್ತು. ಅಂದರೆ ಡೀಸೆಲ್ ಸಬ್ಸಿಡಿ ಅಲ್ಲ, ಡೀಸೆಲ್ನ ತೆರಿಗೆ ವಿನಾಯಿತಿ, ಅದನ್ನು ಡೆಲಿವರಿ ಪಾಯಿಂಟಲ್ಲಿ ಡೀಸೆಲ್ ಹಾಕುವಾಗಲೇ ನಿಮ್ಗೆ ಎಷ್ಟು ಟ್ಯಾಕ್ಸ್ ಆಗ್ತದೆ ಅಷ್ಟನ್ನು ಕಮ್ಮಿ ತೊಗೊಳ್ತಾಯಿದ್ರು. ಇವರು ಅದನ್ನು ಟ್ಯಾಕ್ಸನ್ನು ತಗೊಂಡು ಆಮೇಲೆ ಅಕೌಂಟ್ ಹಾಕುವಂಥದ್ದು ಅಂತ ಪ್ರಾರಂಭ ಮಾಡಿದ್ದು. ಅಂದರೆ ಮೀನುಗಾರರನ್ನು ನಂಬಿಕೆ, ಅವ್ರ ಮೇಲೂ ನಂಬಿಕೆ ಇಲ್ಲ, ಅವ್ರ ಮೇಲೂ ಅಪನಂಬಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು. ನಾನಿವತ್ತು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಮೋದ್ ಮಧ್ವರಾಜ್ ಮೀನುಗಾರಿಕಾ ಸಚಿವರಾದ ಮೇಲೆ ಮಲ್ಪೆ ಬಂದರಿಗೆ ಯಾವ ಹೊಸ ಅನುದಾನ ಬಿಡುಗಡೆ? ಇವರೇ ನಾವು 3rd ಸ್ಟೇಜ್ ಮಾಡಿದ್ದು 36 ಕೋಟಿ, ಅದನ್ನೇ ಹೇಳ್ತಾರೆ. ಬಿಟ್ಟರೆ ಇವರಾಗಿ ಒಂದು 4th ಸ್ಟೇಜಾ ಏನಾದ್ರು ಒಂದು ಹೊಸ ಯೋಜನೆಗಳು ಏನೂ ಮಾಡಲಿಲ್ಲ. ಮೀನುಗಾರಿಕೆಗೆ ಒಂದು ಹೊಸ ಯೋಜನೆ ಅಂತ ತರಲಿಲ್ಲ. ಮೀನುಗಾರಿಕಾ ಮಹಿಳಾ ಸ್ವಾವಲಂಬಿ ಯೋಜನೆ ನಾವಿರುವಾಗ ಮಾಡ್ತಿತ್ತು. ಯಾವುದು? 3% ಬಡ್ಡಿಯಲ್ಲಿ 50,000 ಒಂದು ಮೀನುಗಾರ ಮಹಿಳೆಗೆ 10 ಜನ ಒಂದು ಗ್ರೂಪ್ ಮಾಡಿ 5 ಲಕ್ಷ ಸಾಲ, ಗುಂಪು ಸಾಲ, ಅದಕ್ಕೆ 3% ಬಡ್ಡಿ. 2 ವರ್ಷದಿಂದ ಅದರ ಬಡ್ಡಿಯೇ ಬರಲಿ. ಇವರು ಹೊಸ್ತು ಕೊಡೋದು ಬಿಡಿ, ನಾವು ಕೊಟ್ಟಂಥ ಸಾಲ ಬಡ್ಡಿ ರಿಯಂಬರ್ಸ್ಮೆಂಟ್ ಮಾಡಬೇಕು ರಾಜ್ಯ ಸರ್ಕಾರ. ಆ 3%ಕ್ಕೆ ಡಿಫ್ರೆನ್ಸ್ ಅಮೌಂಟ್, ಅದನ್ನು ಇವರಿಗೆ ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ. ನಾಡದೋಣಿ ಮೀನುಗಾರರಿಗೆ ಸೀಮೆ ಎಣ್ಣೆ ಪ್ರತಿ ತಿಂಗಳು DC ಆಫೀಸಲ್ಲಿ ಬಂದು ಧರಣಿ ಮಾಡಿ ಅವರು ಸೀಮೆ ಎಣ್ಣೆ ಬಿಡುಗಡೆ ಮಾಡಬೇಕಾಗಿದೆ. ಆಹಾರ ಮತ್ತು ನಾಗರಿಕ ಇಲಾಖೆಯಿಂದ ಮಾರ್ಚ್ವರೆಗೆ, ಏಪ್ರಿಲಿಂದ ಮೀನುಗಾರಿಕೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ. ಮೀನುಗಾರಿಕೆ ಇಲಾಖೆಯ ಬಜೆಟ್ ಈ ಸರ್ತಿದ್ದು 270 ಕೋಟಿ ಟೋಟಲ್ ಇಟ್ಟದ್ದು. ಅದರಲ್ಲಿ 150 ಕೋಟಿವರೆಗೆ ನಿಮಗೆ ಡೀಸೆಲ್ ಸಬ್ಸಿಡಿಗೆ ಹೋಗ್ತದೆ. ಮತ್ತೇನು ಯಾವುದು ಯೋಜನೆ ನೋಡಿ. ಮೀನುಗಾರಿಕಾ ಸಚಿವರಾಗಿಯೂ ಟೋಟಲ್ ಫೇಲಿಯರ್, ಯೋಜನಾ ಕ್ರೀಡಾ ಸಚಿವರಾಗಿಯೂ ಟೋಟಲ್ ಫೇಲಿಯರ್. ಯಾವುದು ಉಡುಪಿಗೆ ಯಾವುದೋ ಒಂದು ಹೊಸತು ಯೋಜನಾ ಕ್ರೀಡೆ ಅಂತಲ್ಲ. ನಾವಿರುವಾಗ ಮಾಡಿದಂಥ ಇಂಡೋರ್ ಸ್ಟೇಡಿಯಂ, ನಾವು ಮಾಡಿದಂಥ ಸಿಂಥೆಟಿಕ್ ಟ್ರ್ಯಾಕ್, ನಾನು ಶಾಸಕನಾಗಿದ್ದಾಗ ತೆಗೆದುಕೊಂಡು ಬಂದದ್ದು ಭಾಳ ಕಷ್ಟಪಟ್ಟು, ಅದನ್ನು ಇವ್ರ ಪಟ್ಟಿಯಲ್ಲಿ ಹಾಕ್ಕೊಡ್ತಾರೆ. ನಾವು ಮಾಡಿದ್ದು ಇದು ನಿಮ್ಮ ಸ್ವಿಮ್ಮಿಂಗ್ ಪೂಲ್ ನಾವಿರುವಾಗ ಸ್ಯಾಂಕ್ಷನ್ ಮಾಡಿದ್ದು, ನಿಮ್ಮ ಸದಾನಗೌಡರು ಇರುವಾಗ ಶಿಲಾನ್ಯಾಸ ಆಗಿದೆ. ನಾನು ಮತ್ತೆ ವಾಪಸ್ ಆಗ ಇಂಪ್ಲಿಮೆಂಟ್ ಮಾಡಲಿ, ಯಾಕೆಂದರೆ 25 ಮೀಟ್ರದ್ದು ಕೊಟ್ಟಿದ್ದರು. 25 ಮೀಟ್ರ್ ಬೇಡ ನಮಗೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದು 50 ಮೀಟ್ರ್ ಬೇಕು ಅಂತ ಪೆಂಡಿಂಗ್ ಇಟ್ಟದ್ದು. ಇವರು ಬಂದು ಮತ್ತೆ ವಾಪಸ್ 25 ಮೀಟ್ರದೇ ಮಾಡಿದ್ದು, 50 ಮೀಟ್ರ್ ಮಾಡಿಲ್ಲ. ರಘುಪತಿ ಭಟ್ ಶಾಸಕರಾಗಿ ಕೇವಲ ಬೇರೆಯವರ ಕೆಲಸವನ್ನ ಉದ್ಘಾಟನೆ ಮಾಡುವುದರಲ್ಲಿ ಕಾಲ ಕಳೆದಿದ್ರು ಎಂಬ ಆರೋಪ ಮಾಡುತ್ತಾರಲ್ಲ, ಅದು ಇವರಿಗೆ ಅನ್ವಯಿಸ್ತದೆ, ನನಗಲ್ಲ. ನಾನು ಯಾವುದೇ ನನ್ನದಲ್ಲದಿದ್ದಂಥ ಕೆಲಸವನ್ನು ಉದ್ಘಾಟನೆ ಮಾಡಲಿಲ್ಲ. ನಾನು ಸಭಾಪತಿ MLA ಆಗಿದ್ದಾಗ ಮಂಜೂರಾದಂಥ ಕಾಮಗಾರಿಯನ್ನು ಉದ್ಘಾಟನೆ ಮಾಡಬೇಕಾದಂಥ ಸಭಾಪತಿಯನ್ನು ಕರೆದು ಮಾಡಿದ್ದೇನೆ. ಮಹಿಳಾ ಕಾಲೇಜ್ ಇರ್ಬೋದು, ತೆಂಕರಡೂರು ಕಾಲೇಜ್, ಯಾಕಂದರೆ ಅವ್ರು ಸ್ಯಾಂಕ್ಷನ್ ಮಾಡಿ, ನಾವು ಸ್ಯಾಂಕ್ಷನ್ ಆದದ್ದನ್ನೇ ಉದ್ಘಾಟನೆ ಮಾಡಿದ್ದು. ಬಿಟ್ಟರೆ ಇವರ ಶಾಸಕರಾಗಿ ಒಂದೇ ಒಂದು ಇವರಿಗೆ ಇವರ ಸ್ವಂತ ಹಣದಲ್ಲಿ ಉದ್ಘಾಟನೆ ಮಾಡಿ ಯಾವುದೋ 5 ಲಕ್ಷ 10 ಲಕ್ಷ 15 ಲಕ್ಷದ ಮಾಡಿರ್ಬೋದು. ಮಲ್ಪೆ 3rd ಸ್ಟೇಜ್ ಅಂತದ್ದು, ಮಲ್ಪೆ ಪಡುಕೆರೆ ಬ್ರಿಡ್ಜ್ ಅಂತದ್ದು ಅಂತ ಒಂದು ಯೋಜನೆ ಇವರು ಮಂಜೂರು ಮಾಡಿದ್ದಾರೆ. ಕೇಳಿ, 13 ಕೋಟಿ ರೂಪಾಯಿ ನಾವೊಂದು 13.5 ಕೋಟಿ ಒಂದು ಇದಕ್ಕೆ ನಗರಸಭೆಯಿಂದ ನಾವು ಬಿಡುಗಡೆ ಮಾಡಿದೆ. ಅವ್ರು ಹೇಳ್ತಾರೆ ನಾವು ಬಿಡುಗಡೆ ಮಾಡಿದ್ದು. ಅಮೃತ ವರ್ಷ ಆಚರಣೆ ಮಾಡ್ತಾ ಇರುವಂಥ ನಗರಸಭೆಗೆ ಯಡಿಯೂರಪ್ಪನವರು 25 ಕೋಟಿ ವಿಶೇಷ ಅನುದಾನ ನೀಡು, ಅದರಲ್ಲಿ ಮಾಡಿದಂಥ ಬ್ರಿಡ್ಜ್ ಅದು. ಮತ್ತು ಇವ್ರದ್ದು ಹೇಗಾಗ್ತದೆ ಅಂದರೆ, ಸೊ ಇವರೇನು ಅಂದರೆ ರಾಜಕೀಯವನ್ನು ಸುಳ್ಳು ಹೇಳಿಯೇ, ಜನರಿಗೆ ಸುಳ್ಳು ಹೇಳಿಯೇ ಗೆಲ್ಬೋದು ಅಂತ ಹೇಳುವಂಥ ಭ್ರಮೆಯಲ್ಲಿದ್ದಾರೆ. ಆದರೆ ಉಡುಪಿಯ ಜನತೆಗೆ ಅದೆಲ್ಲ ಗೊತ್ತಿದೆ, ಅಷ್ಟು ಜನರು ಮರಳಾಗುವಂಥ ಸಂದರ್ಭ ಇಲ್ಲ. ಕ್ರೀಡಾ ಕಿಟ್ ವಿತರಣೆಯ ಅವ್ಯವಹಾರ ಎನ್ನುತ್ತಿರುವುದು ಸುಮ್ಮನೆ ಪ್ರಮೋದ್ರ ಹೆಸರಿಗೆ ಕಳಂಕ ತರುವ ಉದ್ದೇಶವಲ್ಲವೇ? ನೀವು ಕ್ರೀಡಾ ಕಿಟ್ಟನ್ನು ಇವತ್ತು ಕೊಟ್ಟು ಈಗ ಒಂದು ತಿಂಗಳಾಯಿತು. ನೀವೊಂದು ಮಾಧ್ಯಮದವರು ಒಂದು ಸರ್ವೆ ಮಾಡಿ ಎಷ್ಟು ಕ್ರೀಡಾ ಕಿಟ್ಟುಗಳು ಉಳಿದಿದೆ ಅಂತ. ಹಾಳಾಗಿ ಆಗಿದೆ, ವಿಕೆಟ್ ಹೋಗಿ ಆಗಿದೆ, ಬಾಲ್ ಒಟ್ಟಾಗಿ ಆಗಿದೆ, ಯಾವುದೂ ಇಲ್ಲ, ಕಳಪೆ ಕಾಮಗಾರಿ.
ಮತ್ತು ಆ ಕಿಟ್ಟನ್ನು ಒಂದು ಸ್ಪೋರ್ಟ್ಸ್ ಅಂಗಡಿಗೆ ಹೋಗಿ ರೇಟ್ ತೆಗೀರಿ. ಬಾಲ್, ಥ್ರೋ ಬಾಲ್, ವಾಲಿಬಾಲ್, ಟೆನ್ನಿಸ್ ಬಾಲ್, ಶಟಲ್ ಬ್ಯಾಟ್, ಇದಕ್ಕೆ ಟೋಟಲ್ 12,000 ರಿಂದ 15,000 ಮ್ಯಾಕ್ಸಿಮಮ್ ಅದಕ್ಕೆ ರೇಟ್ ವಿತ್ ಬ್ಯಾಗ್ ಸೇರಿದರೆ. ಅದರಲ್ಲಿ ಉಳಿದದ್ದು ಅಂದರೆ 2 ಇದು ಮಾತ್ರ. ಯಾವುದು? ವಾಲಿಬಾಲ್ನ ಪೋಲ್ 2, ಅದು ರಾಟೆ. ಕೆಲವರಿಗೆ ಅದನ್ನು ಇದಕ್ಕೆ ಬಾವಿಗೆ ನೀರೆಲ್ಲಿಕ್ಕೆ ಹಾಕಿದ್ದಾರೆ. ಅದು 2 ಉಳಿದದ್ದು ಬಿಟ್ಟರೆ ಎಲ್ಲ ಕಳಪೆ. ಇದು ಯಾವುದು ಮೆಟೀರಿಯಲ್ ಎಲ್ಲ ಹಾಳಾಗಿ. ನೀವು ಈಗ ಯುತ್ತರ ಹತ್ರ ಹೀಗೆ ಒಂದು ತಿಂಗಳ ಹಿಂದೆ ಕೊಟ್ಟವರು ಎಲ್ಲ ಹೋಗಿ ಆಗಿದ್ದದು. ಎರಡನೇದು 15,000ಕ್ಕಿಂತ ಮೇಲೆ ರೇಟ್ ಇಲ್ಲೇ. ಅದಕ್ಕೆ ಮ್ಯಾಕ್ಸಿಮಮ್ ರೇಟ್ 12ಕ್ಕೆ ಸಿಗ್ತದೆ ಹೋಲ್ಸೇಲಲ್ಲಿ. ಇನ್ನು ಮ್ಯಾಕ್ಸಿಮಮ್ ರೇಟ್ 15. ಅದನ್ನು 40,000ಕ್ಕೆ ಖರೀದಿ ಮಾಡಿ ಕೊಟ್ಟರು ಎಲ್ಲ ಮ್ಯಾಕ್ಸಿಮಮ್ ಉಡುಪಿಗೆ. ಅದರಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ. 15,000 40ಕ್ಕೆ ಕೊಟ್ಟರೆ 20 ಕೋಟಿ ರೂಪಾಯಿಯ ಮೆಟೀರಿಯಲ್ ತೊಗೊಂಡ್ರೆ ಎಷ್ಟಾಯಿತು? ಎಷ್ಟು ಕೋಟಿಯ ಅವ್ಯವಹಾರ ಆಯಿತು? ನಾನು ಲಂಚ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇವರು ಇಲಾಖೆ ಅಡಿಯಲ್ಲಿ ಅವ್ಯವಹಾರ ಅದಕ್ಕೆ ಯಾರು ಜವಾಬ್ದಾರಿ? ಸಚಿವರೇ ಜವಾಬ್ದಾರಿ ಅಲ್ಲ. ಈಗಾಗಲೇ ಬಿಜೆಪಿ ಪ್ರಮೋದ್ ವಿರುದ್ಧ ಆರೋಪ ಪಟ್ಟಿ ಸಿದ್ಧಪಡಿಸಿದೆ. ಇದರಿಂದ ಸಾಧಿಸುವುದು ಏನಿದೆ? ಅಲ್ಲ ನೋಡಿ, ಎರಡನೇ ಇಲ್ಲಿ ಇನ್ನೂ ತುಂಬ ಇದೆ. ಅಂದರೆ ನೋಡಿ, ನಾವು ಒಂದು 7-8 ಪುಟದ್ದು ಮಾಡಿದೆವು. ಅದಕ್ಕಿಂತ ಹೆಚ್ಚಾದರೆ ಜನ ಅದನ್ನು ಓದಲಿಕ್ಕೆ ಕಷ್ಟ ಅಂತ. ಈಗ 8 ಪುಟದ್ದು ಮಾಡಿದ್ದೇವೆ. ಇನ್ನೊಂದು 10-15 ದಿವಸದಲ್ಲಿ ಇನ್ನೊಂದು ಬಿಡುಗಡೆ ಮಾಡ್ತೇವೆ. ಇನ್ನೊಂದು 2-3 ಹಂತದಲ್ಲಿ ಅವರ ವಿರುದ್ಧ. ಯಾಕಂದರೆ ಅವರ ವಿರುದ್ಧ ಆರೋಪ ಪಟ್ಟಿ ಮಾಡಲಿಕ್ಕೆ ನಮಗೆ ತುಂಬ ಇಷ್ಟು ದೊಡ್ಡ ಪುಸ್ತಕ ಬೇಕಾಗುವುದು. ಅಷ್ಟು ಅವರ ವೈಫಲ್ಯಗಳಿದೆ. ಅವರು ಉಡುಪಿ ಕ್ಷೇತ್ರಕ್ಕೆ ಏನೂ ಮಾಡಿದ್ದೆ ಅದರಲ್ಲಿ ಈಗ ಒಂದು ಹಂತದ್ದು ಬಿಟ್ಟು ಇನ್ನೂ ತುಂಬ ಇದೆ. ಅವರದ್ದು ವೈಯಕ್ತಿಕದ್ದು ಮಾಡೋದಿಲ್ಲ. ಅವರ ವೈಯಕ್ತಿಕ ವಿಷಯಗಳು ತುಂಬ ಇದೆ. ನಮ್ಮ ಹತ್ರ ತುಂಬ ಇದೆ, ತುಂಬ ಜನ ಬಂದಿದ್ದಾರೆ. ಅದು ವೈಯಕ್ತಿಕ ವಿಷಯದಲ್ಲಿ ನೋಡಿ, ಅವರದ್ದು ಯಾವುದೋ ಎಲ್ಲ ಅವ್ಯವಹಾರಗಳ ಬಗ್ಗೆ ಬಂತು, ಯಾರೋ ಎಲ್ಲೋ ಚಾರ್ಜ್, ಅದರ ಬಗ್ಗೆ ನಾವು ಯಾವುದೇ ಮಾತಾಡೋದಿಲ್ಲ. ಯಾಕಂದರೆ ಅವರು ನಮ್ಮ ಬಗ್ಗೆ ವೈಯಕ್ತಿಕ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ವೈಯಕ್ತಿಕ ಮಾಡೋದಿಲ್ಲ. ಅವರು ಶಾಸಕರಾಗಿ ಫೈಲಿಯರ್ ಯಾವುದು ಅದನ್ನು ಮಾಡ್ತೇವೆ. ಅವರು ವೈಯಕ್ತಿಕ ಜೀವನಗಳು, ವೈಯಕ್ತಿಕ ಜೀವನದ ವೈಫಲ್ಯಗಳು, ವೈಯಕ್ತಿಕ ಜೀವನದ ಅವರ ಲೂಕ್ ಪೋಲ್ಸು, ವೈಯಕ್ತಿಕ ಜೀವನದವರ ವೀಕ್ನೆಸಸ್ಸು ಎಲ್ಲವೂ ನಮಗೂ ಗೊತ್ತಿದೆ. ಆದರೆ ನಾವು ಅದನ್ನು ರಾಜಕೀಯವಾಗಿ 100ಕ್ಕೆ 100 ತಾನು ಮತದಾರರಿಗೆ ಕೊಟ್ಟಿದ್ದ ಭರವಸೆಗಳೆಲ್ಲವನ್ನ ಈಡೇರಿಸಿದ್ದೇನೆ ಎನ್ನುತ್ತಿದ್ದಾರೆ ಪ್ರಮೋದ್. ಇದಕ್ಕೇನಂತೀರಿ? ಉಡುಪಿಯ ಜನರನ್ನು ನೋಡಿ, ಯಾವುದು ಈಡೇರಿಸಿದೆ? 500 ಕೋಟಿ ರೂಪಾಯಿ ಆಸ್ಪತ್ರೆ ಆಗಿದಾ? ಜಿಲ್ಲಾ ಆಸ್ಪತ್ರೆ. ಯಾರೋ ಬಿ ಆರ್ ಶೆಟ್ಟರಿಗೆ ಮಾರಿದರು ಒಂದು ಆಸ್ಪತ್ರೆಯನ್ನು. ವಾರಾಹಿಯಿಂದ ನೀರು ತರ್ತೇವೆ ಅಂತ ಹೇಳಿದ್ದಾರೆ, ಅದು ಬಂದಿದೆ. ಮೋನೋ ರೈಲ್ ಬಂದಿದೆ ಅಂತ ಬಂದಿದ್ದಾರೆ. ನಿಮ್ಮ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ರು, ಅದು ಬರಲಿಲ್ಲ. ಟ್ಯಾಕ್ಸಿ ಏರಿಸೋದಿಲ್ಲ ಅಂತ ಹೇಳಿದರು. ನಿಮಗೆ ನಗರಸಭೆಯೊಳಗೆ ಉದ್ಯಮ ಶುಲ್ಕವನ್ನು 500 ರೂಪಾಯಿಗಿಂತ ಹೆಚ್ಚು ಕೊಡಲಿಕ್ಕಿಲ್ಲ. ಒಂದೊಂದು ಸ್ಕ್ವೇರ್ ಫೀಟ್ ಮೇಲೆ ಆಗ್ತಾರೆ. ಕೆಲವು ದೊಡ್ಡ ಗೋಡೌನ್ನವರಿಗೆಲ್ಲ 15,000 20,000 ಬರುವಾಗಿದೆ. ಯಾವ ಭರವಸೆ ಈಡೇರಿಸಿದ್ದಾರೆ ಹೇಳಿ? ಯಾವ ಒಂದು ಭರವಸೆ ಈಡೇರಿಸಿದ್ದು ನನಗೆ ಹೇಳಿ. ಒಂದು ಯಾವುದಾದ್ರೂ ಅವರು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದ ಅವರು ಈಡೇರಿಸಿದ್ದನ್ನು ಹೇಳಿ. ಯಾವುದು ಮಾಡಲಿಲ್ಲ. ಯಾವುದು ಅವರ ಕಾಲದಲ್ಲಿ ಯಾವುದೂ ಆಗಲಿಲ್ಲ ಕೆಲಸಗಳು. ಪ್ರಮೋದ್ ಬಿಜೆಪಿಗೆ ಬರುವುದನ್ನ ತಡೆಯಲು ನೀವು ಗೇಟ್ ಬಂದ್ ಮಾಡಿದ್ದೀರಂತೆ. ನೋಡಿ, ನನಗೆ ಅವರು ಗೇಟ್ ಹತ್ರ ಬಂದದ್ದು ಗೊತ್ತಿಲ್ಲ, ನಾವು ಗೇಟ್ ಮುಚ್ಚಿದ್ದು ಗೊತ್ತಿಲ್ಲ. ಅದು ಗೇಟ್ ಬಾಗಿಲು ಹೋಗೋದು ಅವ್ರ ಹತ್ರ ಕೇಳಬೇಕು. ಅವ್ರು ಗೇಟ್ ಬಾಗಿಲು ಹೋದದ್ದು, ನಾನಂತೂ ಮುಚ್ಚಲಿಕ್ಕೆ ಹೋಗಲಿಲ್ಲ. ಪ್ರಮೋದ್ ಬಿಜೆಪಿಗೆ ಬರುವುದಕ್ಕೆ ನೀವು ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ ಮಾಜಿ ಶಾಸಕರು ಒಬ್ಬರು ಅಡ್ಡಿಪಡಿಸಿದ್ದಾಗಿ ಪ್ರಮೋದ್ ಹೇಳಿದ್ದಾರೆ. ಕಾಂಗ್ರೆಸ್ಸಿಂದ ಬಿಜೆಪಿ ಬಂದವರು ಅಂತ ಅವ್ರು ಹೇಳಿದ್ದು ನಾನು ಕೇಳಿದೆ. ನಾನು ಮೊನ್ನೆ ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ಕೊಟ್ಟಿದ್ದೆ. ನೋಡಿ, ಉಡುಪಿಗೆ ಸಂಬಂಧಂಥ ರಾಜಕಾರಣ ಇದು. ಇದರಲ್ಲಿ ಉಡುಪಿಯಲ್ಲಿ ಇವತ್ತು ಜೀವಂತ ಇರುವವರಲ್ಲಿ 3 ಜನ ಮಾಜಿ ಶಾಸಕರು. ಒಂದು ನಾನು, ಒಂದು ಸಭಾಪತಿಯವರು, ಇನ್ನೊಂದು ಮನೋರಮ ಮಧ್ವರಾಜರು. 3 ಜನ ಇರುವಂಥದ್ದು. ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಬ್ರಹ್ಮಾವರದ ಶಾಸಕರು, ಲಾಲಾಜಿ ಮೆಂಡನರು ಕಾಪುನ ಶಾಸಕರು, ಶ್ರೀನಿವಾಸ್ ಶೆಟ್ಟರು ಕುಂದಾಪುರದ ಶಾಸಕರು. ಕುಂದಾಪುರದ ರಾಜಕೀಯದ ಬಗ್ಗೆ ಕುಂದಾಪುರ ಮಾತಾಡ್ತಾರೆ, ಬ್ರಹ್ಮಾವರ. ಇವರು ಉಡುಪಿಯ ರಾಜಕಾರಣದ ಬಗ್ಗೆ ಮಾತಾಡಿದ್ರು. ಇಲ್ಲಿ ನಾನಂತೂ ಅವರ ಸುದ್ದಿಗೆ ಹೋಗಲಿಲ್ಲ ಅಂತ ಹೇಳಿದೆ. ಸಭಾಪತಿ ಹೋಗಿದ್ದಾರೆಲ್ಲೋ ನನಗೆ ಗೊತ್ತಿಲ್ಲ. ಮನೋರಮ ಹೋಗಿದ್ದಾರಾ ಗೊತ್ತಿಲ್ಲ. ಮನೋರಮ ಕಾಂಗ್ರೆಸ್ಸಿಂದ ಬಿಜೆಪಿ ಬಂದವರು. ಅವ್ರು ಹೇಳಿದ್ರು ಅವರು ಇರ್ಬೋದು, ಅವರು ತಡೆದಿದ್ದಾರಾ ನನಗೆ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಮನೋರಮ ಬಿಜೆಪಿ ಬರುವಾಗ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ. ಮನೋರಮನ್ನ ಪಾರ್ಟಿ ತಗೊಳ್ಳಿ, MP ಸೀಟ್ ಅನೌನ್ಸ್ ಆದ್ಕೊಂಡು ನಾನು ಬಿಜೆಪಿ ಬರ್ತೇನೆ ಅಂತ ಹೇಳಿದಂಥವ್ರು ನಮ್ಮ ಹಿರಿಯ VS ಆಚಾರು, AG ಕೊಡಗಿಯವರು, ಸೋಮಶೇಖರ್ ಭಟ್ರು, ಉಜ್ಜಾಡಿ ಪ್ರಭಾಕರ್ ನಾಯಕರು, ನಾನು ಇದ್ದೆ. ನಮ್ಮ ಎದುರಲ್ಲಿ ಅವ್ರು ಭರವಸೆ ಕೊಟ್ಟಂಥದ್ದು. ನೀವು ಬಿಜೆಪಿ ತಗೊಂಡು ಮತ್ತೆ ಸೀಟ್ ಕೊಡದಿದ್ದರೆ ಅದಕ್ಕೆ ಅವರಿಗೆ ಪಾರ್ಟಿ ತಗೊಳ್ಳಿ, MP ಸೀಟ್ ಡಿಕ್ಲೇರ್ ಮಾಡಿದ ಕೂಡಲೇ ನಾನು ಬಿಜೆಪಿ ಬರ್ತೇನೆ. ನಮಗೆ ನಮ್ಮ ಲೀಡರ್ಸ್ ಹೇಳಿದರು, ಯಾರು AG ಕೊಡಗಿಯವರು, VS ಆಚಾರೆಲ್ಲ. ಖಾಲಿ ತಾಯಿ ಅಂತ ತಗೊಂಡ್ರೆ ನಮಗೆ MP ಸೀಟ್ ಕೊಡಲಿಕ್ಕೆ ಕಷ್ಟ. ಯಾಕಂದರೆ ಅವರು ಪ್ರಾಯ ಆಗಿದ್ದಾಗ ನೀವು ಬರ್ತೀರಾದರೆ ನಾವು ಅವರನ್ನು ತೊಗೊಂಡು ಹೌದು ನಾನು ಬರ್ತೇನೆ ಅಂತ ಹೇಳಿದರು. ಆಮೇಲೆ ಅವರನ್ನು ಕ್ಯಾಂಡಿಡೇಟ್ ಡಿಕ್ಲೇರ್ ಆದ ಕೂಡಲೇ ಸೊರಕೆ ಅವರು MP ಕ್ಯಾಂಡಿಡೇಟ್ ಆಗ ಕಾಂಗ್ರೆಸ್ಸಿಂದ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಬ್ರಹ್ಮವರದಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಂತ್ಕೊಂಡ್ರು. ಸೊ ಇವರಿಗೆಲ್ಲ ಇದರ ಅಭ್ಯಾಸ ಇದೆ, ಈ ಥರ ಒಂದೊಂದು ಆಚೆ ಈಚೆ ಹೋಗಿ ಮಾಡುವಂಥದ್ದು. ನಾನಂತೂ ಅವರನ್ನು ತಡಿಲಿಕ್ಕೆ ಹೋಗಲಿಲ್ಲ. ನಾನು ಇವತ್ತಿಗೂ ಪ್ರಮೋದ್ ಮಧ್ವರಾಜರು BJP ಬರುತ್ತಾರೆ ಸ್ವಾಗತಿಸ್ತೇನೆ. ನಾನೇನು ಅವರದ್ದು ವಿರೋಧ ಮಾಡೋದು.
ಪ್ರಮೋದ್ ಬಿಜೆಪಿಗೆ ಬಂದ್ರೆ ನಿಮಗೆ ಟಿಕೆಟ್ ತಪ್ಪುವ ಭಯ ಇಲ್ವೇ? ನನಗೆ ರಾಜಕೀಯ, ನಾನು ಪ್ರಮೋದ್ ಮಧ್ವರಾಜನ ನಂಬ್ಕೊಂಡು ರಾಜಕೀಯದಲ್ಲಿಯೂ ಇಲ್ಲ, ಪ್ರಮೋದ್ ಮಧ್ವರಾಜನ ವಿರೋಧಿಸಿಕೊಂಡು ನಾನು BJPಯ ಕಾರ್ಯಕರ್ತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ, ITC OTC ಆದಂಥ ಸ್ವಯಂ ಸೇವಕ. ನಾನು ಪಕ್ಷದಲ್ಲಿ ಕೆಲಸ, ಅವ್ರ ಪಾರ್ಟಿ ಬಂದ ಕೂಡಲೇ ನನ್ನ ಟಿಕೆಟ್ ತಪ್ತದೆ ಅಂತ ಹೇಳುವಂಥ ಏನು ಭಯ ನನಗಿಲ್ಲ. ಯಾಕಂದರೆ BJPಯಲ್ಲಿ ಪಕ್ಷಕ್ಕೆ ಬಂದ ಕೂಡಲೇ ಟಿಕೆಟ್ ಕೊಡುವಂಥ ಸಂಪ್ರದಾಯ. BJP ಬರಲಿ, ನರೇಂದ್ರ ಮೋದಿಯ ನಾಯಕತ್ವ, ನಮ್ಮ ರಾಷ್ಟ್ರೀಯ ವಿಚಾರ ಎಲ್ಲ ಒಪ್ಕೊಂಡು ಬಂದರೆ BJP ಬಂದರೆ ಬರಬೇಕು, ಸ್ವಾಗತ. ಬಂದ ಕೂಡಲೇ ಟಿಕೆಟ್ ಅಪೇಕ್ಷೆ ಮಾಡೋದು ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಲಿ. ಒಂದು ಸ್ವಲ್ಪ ಈಗ ಮಟ್ಟ ರತ್ನಾಕರ ಹೆಗಡೆ ಅವರು ಬಂದು 2009ರಲ್ಲಿ ಬಂದಿದ್ದಾರೆ, ಅವರು BJP ಸೇರಿದ್ದು, ಅವರು ಜಿಲ್ಲಾಧ್ಯಕ್ಷರಾದದ್ದು ಮೊನ್ನೆ. ಸೊ ನಮ್ಮ ಪಕ್ಷದಲ್ಲಿ ಹೇಗೆ ಅಂದರೆ ಬಂದು ಈ ನಮ್ಮ ಕರಾವಳಿ ಜಿಲ್ಲೆಗಳು, ಬೇರೆ ಕಡೆಗಳಲ್ಲಿ ಬಂದ ಕೂಡಲೇ ಅದು ಇದು ಕೊಡ್ಬೋದು. ನಮ್ಮ ಈ ಉಡುಪಿ ಮಂಗಳೂರೆಲ್ಲ ನಮ್ಮ ಸಂಘದ ಜಿಲ್ಲೆ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಜಿಲ್ಲೆ ಇದೆ. ಇಲ್ಲಿ ಎಲ್ಲ ಬಂದ ಕೂಡಲೇ ಸೀಟ್ ಸಿಗ್ತದೆ ಅಂತ ಹೇಳುವಂಥ ಅಪೇಕ್ಷೆ ಯಾರೂ ಮಾಡಲಿಕ್ಕಾಗೋಲ್ಲ. ಅವ್ರು ಪಕ್ಷದ ಕಾರ್ಯಕರ್ತರಾಗಿ ಬರಲಿ, ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಬರಲಿ, ಪಕ್ಷಕ್ಕೋಸ್ಕರ ದುಡಿಲಿ, ಮುಂದೆ ಅವರ ಶಕ್ತಿ ನೋಡಿ, ಯೋಗ್ಯತೆಯನ್ನು ನೋಡಿ ಪಕ್ಷ ಖಂಡಿತವಾಗಿ ಅವರಿಗೆ. ಪ್ರಮೋದ್ ಮಧ್ವರಾಜ್ರೊಂದಿಗೆ ಬಿಜೆಪಿ ವರಿಷ್ಠರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಉಡುಪಿ ಬಿಜೆಪಿಯವರಿಗೆ ಪ್ರಮೋದ್ರ ಅವಶ್ಯಕತೆ ಇಲ್ಲವೇ? 100ಕ್ಕೆ 100 ಇಲ್ಲ. ಪ್ರಮೋದ್ ಮಧ್ವರಾಜರ ಅವಶ್ಯಕತೆ ಉಡುಪಿ BJPಗಿಲ್ಲ. ಅವರಿಗೇನಾದರೂ ಅವಶ್ಯಕತೆ, ಅವ್ರದ್ದೇನಾದ್ರು ತೊಂದರೆ ಇದ್ದೆ, ಅವರಿಗೇನಾದರೂ ಭಯ ಇದ್ದರೆ, ಏನಾದರೂ ಅವರು ಅಥವಾ ಅವರಿಗೇನಾದರೂ ಭವಿಷ್ಯ ಬೇಕು, ಕಾಂಗ್ರೆಸ್ ನಿರ್ನಾಮ ಆಗಿದೆ, ಕಾಂಗ್ರೆಸ್ ಮುಕ್ತ ದೇಶ ಆಗ್ತಾ ಇದೆ, ಇನ್ನು ನಾನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ನನಗೇನು ಭವಿಷ್ಯ, ನನಗೇನಾದರೂ ರಾಜಕೀಯದಲ್ಲಿ ಭವಿಷ್ಯ ಬೇಕು ಅಂತಾರೆ, ಅವ್ರಿಗೆ ಬೇಕಾದರೆ BJP ಬರಲಿ. 100ಕ್ಕೆ 100 BJPಗೆ ಅವರ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಪ್ರಮೋದ್ ಮಧ್ವರಾಜರನ್ನು ಈಗ ಸೋಲಿಸಲಿಕ್ಕೆ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿಯೂ ನಾವು ಅವರನ್ನು ಸೋಲಿಸುವಂಥ ಶಕ್ತಿ ಇವತ್ತು BJPಗಿದೆ. ಅವ್ರು ಬಂದು ನಮಗೇನಾಗಬೇಕಾಗಿಲ್ಲ, ಅವರಿಗೆ ಅವಶ್ಯಕತೆ ಇದ್ದರೆ BJP ಬರ್ಬೋದು ಅಷ್ಟೇ. ಶಿರೂರು ಸ್ವಾಮೀಜಿ ಚುನಾವಣೆ ಸ್ಪರ್ಧೆಯ ಇಂಗಿತ ವ್ಯಕ್ತಪಡಿಸಿದ್ರ ಹಿಂದೆ ಪ್ರಮೋದ್ರ ಕೈವಾಡ ಇದೆ ಎಂಬ ಮಾತುಗಳ ಬಗ್ಗೆ ನೀವೇನು ಹೇಳ್ತೀರಿ? ನನಗೂ ಸಂಶಯ ಇದೆ, ನಿಮ್ಗೆ ಹೇಗೆ ಸಂಶಯ ಇದೆ, ನನಗೂ ಅದೇ ಸಂಶಯ ಇದೆ. ನನಗೇನು ನಿಖರವಾಗಿಲ್ಲ, ಸಂಶಯ ನನಗೂ ಕಾಣ್ತಾ ಇದೆ. ಯಾಕಂದರೆ ಶಿರೂರು ಸ್ವಾಮಿಯರ ಹೇಳಿಕೆಗಳನ್ನು ನೋಡಿದರೆ ಅವ್ರು ಫಸ್ಟ್ ಹೇಳ್ತಾರೆ ಪ್ರಮೋದ್ ಮಧ್ವರಾಜರು ತುಂಬ ಒಳ್ಳೆಯವರು, ಇಡೀ ರಾಜ್ಯದಲ್ಲೇ ಒಳ್ಳೆಯ ರಾಜಕಾರಣಿ ಅಂತ ಹೇಳ್ತಾರೆ. ಅಂಥವ್ರ ವಿರುದ್ಧ ಅವರು ಸ್ಪರ್ಧೆ ಮಾಡ್ತಾರೆ. ಈಗ ನನಗೆ ಯಾರಾದರೂ ಒಬ್ಬ ಒಳ್ಳೆಯ ನಾಯಕ, ನನಗೆ ಡಾಕ್ಟರ್ VS ಆಚಾರ್ಯ ಒಳ್ಳೆಯ ನಾಯಕ ಅಂತ ನನಗನ್ಸಿದ್ರೆ ಅವ್ರ ಪರವಾಗಿ ನಾನು ಇರ್ತೇನೆ, ಅವ್ರ ವಿರುದ್ಧ ಹೋಗೋದಿಲ್ಲ. ಸೊ ಇವರು ಪ್ರಮೋದ್ ಮಧ್ವರಾಜ್ ಒಳ್ಳೆಯ ನಾಯಕ ಅಂತಾರೆ, ಅವ್ರ ವಿರುದ್ಧ BJP ಟಿಕೆಟ್ ಕೊಡಿ ಕೇಳ್ತಾರೆ. ಫಸ್ಟ್ BJP ಟಿಕೆಟ್ ಕೊಡದಿದ್ದರೆ ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಹೇಗೆ ಅಂದರೆ BJPಗೆ ಟಿಕೆಟ್ ಕೊಡಿ ಅಂತ ಕೇಳುವಂಥ ಸಂದರ್ಭ ಇದೆ. ಕೊಡ್ತಿದ್ರೆ ನಾನು ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳಿದ್ರೆ ಅವನ ಟಿಕೆಟನ್ನು ಪರಿಗಣನೆ ಮಾಡೋದಿಲ್ಲ. ಈಗ ನಾನಿಲ್ಲಾದರೂ ನನಗೆ BJP ಟಿಕೆಟ್ ಕೊಡ್ದಿದ್ರೆ ನಾನು ಈ ಸರ್ತಿ ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಹೇಳ್ತಾರೆ ನೀನು ಟಿಕೆಟನ್ನು ಪರಿಗಣನೆಗೆ ಮಾಡಲಿಕ್ಕೆ ಆಗೋದಿಲ್ಲ, ನೀನು ಕೊಡೋದೇ ಇಲ್ಲ ಅಂತ ಸುಲಿಗೆ ಹೇಳಿಬಿಡ್ತಾರೆ. ಆ ಸಂಪ್ರದಾಯ ನಮ್ಮದು ಕರಾವಳಿಯ BJPಯಲ್ಲಿ. ಬಟ್ ಇವರು ಹೇಳ್ತಾರೆ ಪ್ರಮೋದ್ ಮಧ್ವರಾಜರು ಒಳ್ಳೆಯವರು, ನನಗೆ BJP ಟಿಕೆಟ್ ಕೊಡದಿದ್ರೆ ಇಂಡಿಪೆಂಡೆಂಟ್ ನಿಲ್ತೇನೆ. ಅದಾಗಿ ಒಂದು ವಾರದಲ್ಲಿ ಪ್ರಮೋದ್ ಮಧ್ವರಾಜ್ BJP ಬರುವಂಥ ಪ್ರಯತ್ನ ಮಾಡ್ತಾರೆ. ಅವ್ರು ಬಾಗಿಲ ಹತ್ರ ಬಡಿಲಿಕ್ಕೆ ಶುರು ಮಾಡ್ತಾರೆ. ಪ್ರಮೋದ್ ಮಧ್ವರಾಜ್ BJP ಬರ್ತೇನೆ ಡೆಲ್ಲಿ ಹೋಗ್ತಾರೆ. ಬಿಜೆಪಿಗಾಗಿ ಪ್ರಮೋದ್ ಮಧ್ವರಾಜ್ ದೆಹಲಿಗೆ ಹೋಗಿದ್ದಾರೆ ಎಂಬ ಮಾತುಗಳು ಬಿಜೆಪಿ ವಲಯದಲ್ಲಿದೆಯಲ್ಲ? ಖಂಡಿತ ಹೋಗಿದ್ದಾರೆ, ಬಾಗಿಲು ಬಡ್ದಿದ್ದಾರೆ. ಅಲ್ಲಿ ಆಗಲಿಲ್ಲ ಅಂದ್ಕೊಂಡಿದ ಮೇಲೆ ನಿನ್ನೆ ಎಲ್ಲ ಮೊನ್ನೆ ಅವರ ಪ್ರಚಾರದ ವಾಹನಕ್ಕೆ ಕಾಂಗ್ರೆಸ್ನ ಸ್ಟಿಕ್ಕರ್ ಬಿದ್ದಿದೆ, ಯಾವುದು ಕೈ ಚಿಹ್ನೆ. ಅವರು ಉದ್ದೇಶವೇ ಹಾಕಲಿಕ್ಕಿಲ್ಲ ಅಂತ ಆಗ್ತಿದ್ರೆ ಕೈ ಚಿಹ್ನೆ ಹಾಕದೇ ಕೊನೆ ಚುನಾವಣೆವರೆಗೆ ನಡಿಬೇಕಿತ್ತು. ನಿನ್ನೆಯಿಂದ ಕೈ ಚಿಹ್ನೆ ಪ್ರಾರಂಭ ಆಗಿ, ಯಾಕಂದರೆ ಡೆಲ್ಲಿ ಹೋದರು, ಅಲ್ಲಿ BJPಗೆ ಸೇರ್ಪಡೆ ಬಂದರೆ ನಿಮಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಇದೆಲ್ಲ ನ್ಯೂಸ್ಗಳು. ನನಗೆ ಯಾವ ಲೀಡರ್ಸ್ಗಳು ಅವ್ರು ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ ಅಂತೂ ಹೇಳಿಲ್ಲ, ಅಥವಾ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರಂತೂ ನಮ್ಗೆ ಗೊತ್ತಿಲ್ಲ. ಅಂತೂ ನಮಗೆಲ್ಲ ಇಲ್ಲಿ ನ್ಯೂಸ್ ಏನು ಅಂತಂದರೆ ಡೆಲ್ಲಿ ಹೋದರು, ಡೆಲ್ಲಿಯಿಂದಲೇ ಆದೇಶ ಕೊಟ್ಟರು, ಬೇಡ ಇನ್ನಾಗಲಿಲ್ಲ ಇಲ್ಲಿ ಸ್ಟಿಕ್ಕರ್ ಹಾಕಿಂದ. ಮಧ್ಯಾಹ್ನ 3 ಗಂಟೆ ಮೇಲೆ IBಗೆ ಆ ಗಾಡಿ ಬಂದು ಅವರ ಪ್ರಚಾರ ವಾಹನಕ್ಕೆ ಕೈ ಸ್ಟಿಕ್ಕರ್ ಬಿತ್ತು. 1.5 ತಿಂಗಳಿಂದ ಅದು ಇಡೀ ಊರು ತಿರುಗಿದೆ ಅಲ್ಲಿ. ಆಗ ಕೈ ಚಿಹ್ನೆ ಬೇಕು ಅಂತ ಅವ್ರಿಗೆ ಕಾಣಲಿಲ್ಲ. ಈಗ ನಿನ್ನೆಲ್ಲ ಮೊನ್ನೆ ಕೈ ಚಿಹ್ನೆ ಬಿತ್ತು ಡೆಲ್ಲಿಗೆ ಹೋಗಿ ಬಂದ ಮೇಲೆ. ಇದೆಲ್ಲ ಸಂಶಯಗಳು. ಪ್ರಮೋದ್ ಮಧ್ವರಾಜ್ ವಿರುದ್ಧ ಅಕ್ರಮ ಸಾಲದ ಹಗರಣ ಮೇಲೆ ತರುವಲ್ಲಿ ಬಿಜೆಪಿ ಮತ್ತು ರಘುಪತಿ ಭಟ್ಟರ ಕೈವಾಡದ ಶಂಕೆಯ ಮಾತುಗಳು ಕೇಳಿಬರುತ್ತಿವೆಯಲ್ಲ? BJPಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅಬ್ರಾಹಂ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು, ಅವರು ಯಡಿಯೂರಪ್ಪನವ್ರ ಮೇಲೂ ಕೇಸ್ ಮಾಡಿದ್ದಾರೆ, ಅಶೋಕ್ ಮೇಲೂ ಮಾಡಿದ್ದಾರೆ, JDS ಮೇಲೂ ಮಾಡಿದ್ದಾರೆ. BJP ಅವರೊಂದು RTI ಕಾರ್ಯಕರ್ತ, ಅವರೊಂದು ಹೋರಾಟ ಮಾಡುವಂಥವ್ರು. ನನಗೂ ಮತ್ತು ಅವರಿಗೆ ಸಂಬಂಧವೂ ಇಲ್ಲ, ಸಂಪರ್ಕವೂ ಇಲ್ಲ. ನಾನು ಇಷ್ಟವರೆಗೆ ಅವ್ರ ಹತ್ರ ಫೋನಲ್ಲಿಯೂ ಮಾತಾಡಲಿಲ್ಲ. ಎಲ್ಲೋ TVಯಲ್ಲಿ ಮೊನ್ನೆ ಎಲ್ಲ ಆದಾಗ ಅವ್ರನ್ನ ನೋಡಿದ್ದೇನೆ ಬಿಟ್ಟರೆ ನಾನು ವೈಯಕ್ತಿಕ ಎದುರೆದುರು ನೋಡಲಿಲ್ಲ. ಒಂದನೇದು.
ಮತ್ತು ಆ ಆರೋಪಕ್ಕೂ ಮತ್ತು ನಮ್ಮ ಸಂಬಂಧ ಇಲ್ಲ. ನಾನು ನಿಮಗೆ ಈಗಾಗಲೇ ಸ್ಪಷ್ಟೀಕರಣ ಮಾಡಿದ್ದೇನೆ. ನಮ್ಮದ್ದು ಹೋರಾಟ ಏನಿದ್ರು ರಾಜಕೀಯವಾದಂಥ ಹೋರಾಟ, ವೈಯಕ್ತಿಕವಾದಂಥ ಹೋರಾಟ ಇಲ್ಲ. ಅವರ 193 ಕೋಟಿ ರೂಪಾಯಿಯ ಆರೋಪ ಏನು ಅಬ್ರಹಾಂ ಮಾಡಿದ್ದಾರೆ, ಅದಕ್ಕೂ ಮತ್ತು ರಾಜಕೀಯಕ್ಕೆ ಸಂಬಂಧ ಇಲ್ಲ. ನನ್ನ ನಿಲುವು ವ್ಯಕ್ತಿಗತವಾಗಿ ಅವ್ರದ್ದು ತಪ್ಪಿರ್ಬೋದು, ಅದರಲ್ಲಿ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ನಾನು ಅದನ್ನು ಇಶ್ಯೂ ಅಂತ ಮಾಡೋದು. ಇಲ್ಲದ್ರೆ ನಾವು ನಮ್ಮ ಆರೋಪ ಪಟ್ಟಿಯಲ್ಲಿ ಅದನ್ನು ಹಾಕಿಲ್ಲ, ನಾವು ಹಾಕ್ಬೋದಿತ್ತು, ನಾವು ಅದನ್ನು ಹಾಕೋದು ಇಲ್ಲ. ಯಾಕಂದರೆ ಅದು ಅವರು ವೈಯಕ್ತಿಕ ವಿಚಾರ. ಅವರೇನೋ ಸಾಲ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ಅದರಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಅದು ಸತ್ಯತೆ ನನಗೆ ಗೊತ್ತಿಲ್ಲ, ನಾನು ನೋಡಲಿಕ್ಕೆ ಹೋಗೋದಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ. ನಾವು ಚುನಾವಣೆಯನ್ನು ಯಾವುದಲ್ಲಿ ಫೇಸ್ ಮಾಡ್ತೇವೆ ಅಂತ ಹೇಳಿದರೆ ಅವರ ವೈಫಲ್ಯಗಳು ಯಾವುದು, ಅವರು ಅಭಿವೃದ್ಧಿ ಮಾಡಲಿಲ್ಲ, ಅವರು ಜನರ ಸಮಸ್ಯೆಗಳೇ ಸ್ಪಂದಿಸಲಿಲ್ಲ, ಅವರು ಮರಳು ಸಮಸ್ಯೆ ಆದಾಗ ಅದಕ್ಕೆ ಪರಿಹಾರ ಮಾಡಲಿಲ್ಲ, ಅವರು ಇಂಥ ತುಂಬ ಜನರಿಗೆ ಸ್ಪಂದಿಸುವುದಿಲ್ಲ, ದುರಂಕಾರದ ಪರಮಾವಧಿಯಲ್ಲಿ ಅದನ್ನು ಹೇಳ್ತೇವೆ. ಬಿಟ್ಟರೆ ಅವರು 190 ವ್ಯವಹಾರ ಮಾಡಿದ್ದಾರೆ, ಅವ್ರದ್ದು ಇನ್ನು ಕೆಲವು ತುಂಬ ವೈಯಕ್ತಿಕಗಳಿದೆ, ಅವರು ವ್ಯಕ್ತಿಗತವಾದ ಜೀವನದಲ್ಲಿ ತುಂಬ ವೀಕ್ನೆಸಸ್ಗಳಿದೆ. ನಾವು ಅದನ್ನು ಮಾತಾಡೋದಲ್ಲ. ಅವ್ರು ನಮ್ಮ ಬಗ್ಗೆ ಮಾಡಿದ್ದಾರೆ, ನಾವು ಅದನ್ನು ಮಾಡಲ್ಲ. ಅದರ ಬಗ್ಗೆ ನನಗೂ ಮತ್ತು ನಾವು ಅದರಲ್ಲಿಲ್ಲ. ನಾವು ಅದರ ಹಿಂದೆ ಇರ್ತೀವಿ. ನಮ್ಮ ಆರೋಪ ಪಟ್ಟಿಯಲ್ಲಿ 193 ಕೋಟಿದು ಹಾಕ್ತೀವಿ, ನಾವು ಅದು ಹಾಕಲಿಲ್ಲ. ನಮ್ಗೆ ಅದು ಸಂಬಂಧ. ನಾವು ಅವರನ್ನು ರಾಜಕೀಯವಾಗಿ ಫೇಸ್ ಮಾಡ್ತೇವೆ, ವೈಯಕ್ತಿಕವಾಗಿ ಅವರು ಯಾವುದೇ ಚುನಾವಣೆಯನ್ನು ಫೇಸ್ ಮಾಡಲ್ಲ. ಉಡುಪಿ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇದೆ. ಉಡುಪಿ ಬಿಜೆಪಿ ಸರಿ ಇಲ್ಲ ಎಂದು ಶಿರೂರು ಸ್ವಾಮೀಜಿ ಹೇಳಿದ್ದಾರೆ. ಇದಕ್ಕೇನಂತೀರಿ? ನಮ್ಮ ಬಿ ಜೆ ಪಿಯಲ್ಲಿ ಯಾವ ಗುಂಪುಗಳಿಲ್ಲ. ನಮ್ಮ ಬಿ ಜೆ ಪಿಯನ್ನು ಸರಿ ಮಾಡುವಂಥ ಶಕ್ತಿ ನಮಗೂ ಮತ್ತು ಸಂಘ ಪರಿವಾರಕ್ಕಿದೆ. ಅದಕ್ಕೆ ಇನ್ನೊಬ್ರು ಯಾರು ನಮಗೆ ಸಲಹೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಇದೊಂದು ರಾಜಕೀಯ ಪಕ್ಷ. ಇಲ್ಲಿ ಅಪೇಕ್ಷೆಗಳು, ಅಭಿಪ್ರಾಯ ಭೇದಗಳು ಇದೆಲ್ಲ ಇದ್ದೇ ಇರ್ತದೆ. ಒಂದು ಮನೆಯಲ್ಲೇ ವ್ಯತ್ಯಾಸಗಳಿರ್ತದೆ. ಅದೆಲ್ಲವನ್ನು ಒಂದು ಕೋಣೆಯೊಳಗೆ ಕೂತ್ಕೊಂಡು, ನಮ್ಮಲ್ಲಿ ಕೋರ್ ಕಮಿಟಿ ವ್ಯವಸ್ಥೆ ಇದೆ, ಸಂಘ ಪರಿವಾರ ಸಮನ್ವಯ ಬೈಠಕಗಳು ಇದೆಲ್ಲ ಇದೆ. ಅದೆಲ್ಲವನ್ನು ಕೂತ್ಕೊಂಡು ನಮ್ಮದನ್ನು ನಾವು ಸರಿ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಮತ್ತು ನಾನು ನೋಡಿ, ಒಬ್ಬ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿ ಅಪೇಕ್ಷೆ ಎಲ್ಲರೂ ಪಡ್ತಾರೆ. ನಮ್ಮಲ್ಲಿ ಮತ್ತು ನಮ್ಮ ಪಕ್ಷದ ನಾಯಕರು, ಕೇಂದ್ರದ ನಾಯಕತ್ವ, ರಾಜ್ಯದ ನಾಯಕತ್ವ ಯಾರನ್ನು ಅಭ್ಯರ್ಥಿ ಅಂತಾಗಿ ಮಾಡ್ತದೆ ಅವ್ರ ಪರ ನಾವು ಕೆಲಸ ಮಾಡ್ತೇವೆ. ಅದರಲ್ಲೇನು ಸಮಸ್ಯೆ ಇಲ್ಲ. ನಮ್ಮಲ್ಲಿ ಏನು ಬಿ ಜೆ ಪಿಯಲ್ಲಿ ಯಾವ ಸಮಸ್ಯೆ ಇಲ್ಲ. ಉಡುಪಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ವರಿಷ್ಠರು ನಿಮ್ಮನ್ನೇ ಯಾಕೆ ಪರಿಗಣಿಸಬೇಕು? ನೋಡಿ, ಈ ಸರ್ತಿ ಅಮಿತ್ ಶಾ ಅವರು ಬಂದ ಮೇಲೆ ಭಾಳ ಸ್ಪಷ್ಟ ಏನು ಅಂದರೆ, ಸಮೀಕ್ಷೆಯ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಈಗಾಗಲೇ ಸಮೀಕ್ಷೆಗಳು 3-4 ರೌಂಡಿಂದ ಆಗಿದೆ. ಸಮೀಕ್ಷೆ ಅಂದ್ರೇನು? ಪಕ್ಷದ ಕಾರ್ಯಕರ್ತರು, ಪಕ್ಷದ ಕ್ಷೇತ್ರದ ಮತದಾರರು ಯಾರನ್ನು ಅಭ್ಯರ್ಥಿಯನ್ನಾಗಿ ಬಯಸ್ತಾರೆ ಮಾಡ್ತಾರೆ. ನಾನೀಗ 2 ಬಾರಿ ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ಅಭಿವೃದ್ಧಿಯ ಕೆಲಸ ಮಾಡಿದ್ದೇನೆ. ಮತ್ತು ಡಾಕ್ಟರ್ VS ಆಚಾರ್ಯ ನೆರಳಲ್ಲೇ ಬೆಳೆದಂಥ ಒಬ್ಬ ರಾಜಕೀಯ ಕಾರ್ಯಕರ್ತ ನಾನು. ಮತ್ತು ಈ ಕ್ಷೇತ್ರದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ತಿರುಗಿದಾಗ ನಮ್ಮ ಕ್ಷೇತ್ರದ ಎಲ್ಲ 213 ಬೂತ್ನ ಕಾರ್ಯಕರ್ತರು, ಎಲ್ಲ ಮತದಾರರು ಈ ಬಾರಿ ನೀವು ನಿಲ್ಲಬೇಕು, ಪ್ರಮೋದ್ ಮಧ್ವರಾಜ್ ಏನೂ ಕೆಲಸ ಮಾಡಲಿಲ್ಲ, ಅವನಿಗೆ ಸೂಕ್ತವಾದಂಥ ಪ್ರತಿಸ್ಪರ್ಧಿ ನೀವು ನಿಲ್ಲಬೇಕು ಅಂತ ಹೇಳುವಂಥದ್ದು ಹೇಳ್ತಾರೆ. ಅದೇ ಅಭಿಪ್ರಾಯ ಸಮೀಕ್ಷೆಯಲ್ಲೂ ಬರುವಂಥದ್ದು ಅಂತ ಹೇಳುವಂಥ ನಿರೀಕ್ಷೆ ಇದೆ. ಹಾಗಾಗಿ ಕೊಡ್ಬೋದು ಅಂತ ಹೇಳುವಂಥ ನಿರೀಕ್ಷೆ ಅಷ್ಟೇ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯತ್ವದಲ್ಲಿ ಪಕ್ಷಗಳ ಬಲಾಬಲದ ಬಗ್ಗೆ ನೀವೇನಂತೀರಿ? ನೋಡಿ, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್ ಎಲ್ಲ ನೋಡಿ, ಪ್ರಮೋದ್ ಮಧ್ವರಾಜರು ಗೆದ್ದದ್ದು ಹಿಂದಿನ ನಗರಸಭೆ ಚುನಾವಣೆ, ಅವರು MLA ಆಗೋದಕ್ಕಿಂತ ಅವರು MLA ಚುನಾವಣೆ. ಅದರ ಮೇಲೆ ಉಡುಪಿಯಲ್ಲಿ ಯಾವ ಚುನಾವಣೆಯೂ ಅವ್ರು ಗೆಲ್ಲಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ 33,000 ಲೀಡ್ ನಾವು ಬಂದಿದ್ದೇವೆ. ಪಂಚಾಯತಲ್ಲಿ 19 ಪಂಚಾಯತಲ್ಲಿ 12 ಪಂಚಾಯತ್ ನಾವು ಗೆದ್ದಿದ್ದೇವೆ. ತಾಲೂಕು ಪಂಚಾಯತ್ 19ರಲ್ಲಿ 14 ನಾವು ಗೆದ್ದಿದ್ದೇವೆ. ಜಿಲ್ಲಾ ಪಂಚಾಯತಲ್ಲಿ ನಾವು ಲೀಡ್ ಬಂದಿದ್ದೇವೆ. APMC ನಾವು ಬಹುಮತದಲ್ಲಿ ಗೆದ್ದಿದ್ದೇವೆ. ಸೊಸೈಟೀಸ್ಗಳಲ್ಲಿ ನಾವು ಗೆದ್ದಿದ್ದೇವೆ. ಯಾವೆಲ್ಲ ಚುನಾವಣೆ ಪ್ರಮೋದ್ ಮಧ್ವರಾಜ್ ಶಾಸಕರಾದ ಮೇಲೆ ಬಂದ ಅದೆಲ್ಲ ಚುನಾವಣೆಯಲ್ಲಿಯೂ BJP ಗೆದ್ದಿದೆ. ಆ ಎಲ್ಲ ಚುನಾವಣೆಯಲ್ಲೂ ನಾನು ಸಕ್ರಿಯವಾಗಿದ್ದೆ. ಈ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಲೀಡರ್ಶಿಪ್ ತಗೊಂಡು ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಸೊ ಹಾಗಾಗಿ ಈ ಚುನಾವಣೆಯಲ್ಲೂ ಪ್ರಮೋದ್ ಮಧ್ವರಾಜ್ 100ಕ್ಕೆ 100 ಸೋಲ್ತಾರೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಉಡುಪಿ ಕ್ಷೇತ್ರದಲ್ಲಿ ಒಂದು ವೇಳೆ ನಿಮಗೆ ಸ್ಪರ್ಧೆಯ ಅವಕಾಶ ಸಿಗದೇ ಇದ್ರೆ? ನನಗೆ ಟಿಕೆಟ್ ಸಿಕ್ಕುವವರೆಗೆ ನನ್ನ ಪ್ರಯತ್ನ ಅಂದರೆ ನಾನು ಯಾರ ಹತ್ರ ಇವತ್ತು ಯಾವುದೇ ಒಂದು ಲೀಡರ್ಸ್ಗಳ ಹತ್ರ ಹೋಗಿ 3 ಸುತ್ತು ಹಾಕಿ ನಂಗೆ ನಮಸ್ಕಾರ ಮಾಡಿ ನಂಗೆ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ. ಯಾರ ಹತ್ರವೂ ನಾನು ಮಾಡಲಿಲ್ಲ. ಕಾರ್ಯಕರ್ತರು ಹೇಳಿದ್ದಾರೆ, ಅಥವಾ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾರ ಹತ್ರ ಲಾಬಿಯೂ ಮಾಡಲಿಲ್ಲ. ಅವ್ರ ಹತ್ರ ಕೊಡಿ. ನನ್ನದು ಅಚಲವಾದಂಥ ವಿಶ್ವಾಸ ಏನು ಅಂತ ಹೇಳಿದರೆ, ನಾನು 2013ರಲ್ಲಿ ನನಗೆ ಚುನಾವಣೆ ನಿಲ್ದಿದ್ದಂಥ ಸಂದರ್ಭ ಒದಗಿ ಬಂತು. ಸನ್ನಿವೇಶವನ್ನು ಸೃಷ್ಟಿ ಮಾಡಿದರು.
ಆಗದ ಆ ಚುನಾವಣೆಯಲ್ಲೂ ಸುಧಾಕರ್ ಶೆಟ್ಟರು ಕ್ಯಾಂಡಿಡೇಟ್ ಆಗಿದ್ದರು. ಅವ್ರಿಗಿಂತ ಹೆಚ್ಚು ಅವ್ರ ಜೊತೆಯಲ್ಲೇ ನಾನು ಕೆಲಸ ಮಾಡಿದ್ದೇನೆ. ನಾನು ಎಷ್ಟು ನಾನು ಕ್ಯಾಂಡಿಡೇಟ್ ಆದಾಗ ಎಷ್ಟು ಕೆಲಸ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದೇನೆ. ಆನಂತರ ಬಂದ ಲೋಕಸಭೆ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, APMC, ಸೊಸೈಟಿ ಚುನಾವಣೆ, ಇಷ್ಟೂ ಚುನಾವಣೆಗಳಲ್ಲಿ ನನ್ನ ಲೀಡರ್ಶಿಪ್ಪಲ್ಲೇ ಉಡುಪಿ ಕ್ಷೇತ್ರದಲ್ಲಿ ಚುನಾವಣೆ ಆಗಿದೆ. ಹಾಗಾಗಿ ಟಿಕೆಟ್ ತಪ್ಪಿಸುವಂಥ ಸಂದರ್ಭ ಬರೋದಿಲ್ಲ. ಅಪ್ಪಿತಪ್ಪಿ ನಾಳೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಪಕ್ಷದ ಲೀಡರ್ಸಿಗೆ ನನಗೆ ಟಿಕೆಟ್ ಇಲ್ಲ, ಇನ್ನೊಬ್ಬರಿಗೆ ಟಿಕೆಟ್ ಆಯಿತು ಅಂತ ಹೇಳಿದ್ರು. ಅದರ ಬಗ್ಗೆ ದೊಡ್ಡ ತಲೆಬಿಸಿ ಮಾಡೋದಲ್ಲ. ನನಗೆ ಪ್ರಮೋದನ್ನು ಸೋಲಿಸಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು, BJP ಗೆಲ್ಲಬೇಕು, ಇದು ನಮ್ಮದು. ನಾನು ನಿಮಗೆ ಈಗಾಗಲೇ ಈ ಇಂಟರ್ವ್ಯೂವಲ್ಲಿ ಹೇಳಿದ್ದೇನೆ, BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಪ್ರಮೋದನ್ನು ಸೋಲಿಸಿ BJPಯನ್ನು ಗೆಲ್ಲಿಸುವಂಥ ಶಕ್ತಿ ಇವತ್ತು ಸಂಘಟನಾತ್ಮಕವಾಗಿ ಬೆಳೆದೇವೆ ನಾವು. ಪ್ರತಿ ಬೂತ್ ಕಮಿಟಿ ಆಗಿದೆ. 33,000 ಮೆಂಬರ್ಶಿಪ್ ನಮ್ಮದು 1.5 ವರ್ಷದ ಹಿಂದೆ BJPದು ಮೆಂಬರ್ಶಿಪ್ ಆಗಿದೆ. 33,000 ಸ್ವಯಂ ಅವರೇ ಮಿಸ್ ಕಾಲ್ ಕೊಟ್ಟು 33,000 ಮೆಂಬರ್ಶಿಪ್ ಆಗಿದೆ. ಪ್ರತಿ ಬೂತಲ್ಲಿ ಕಮಿಟಿ ಆಗಿದೆ, ನವಶಕ್ತಿ ಕಮಿಟಿಗಳಾಗಿದೆ, ಪ್ರತಿ ಬೂತ್ಗಳಲ್ಲಿ ಸಮಾವೇಶಗಳಾಗಿದೆ. ಪರಿವರ್ತನಾ ರ್ಯಾಲಿಯಲ್ಲಿ ಉಡುಪಿಯಲ್ಲಿ ದಾಖಲೆಯ ಪರಿವರ್ತನಾ ರ್ಯಾಲಿ ಆಗಿದೆ. ಯಡಿಯೂರಪ್ಪ ಪರಿವರ್ತನಾ ಸಮಾವೇಶ ಅಂತ ಅನಂತಕುಮಾರ್ ಬಂದು ಬ್ರಹ್ಮಾವರದಲ್ಲಿ ಭಾಳ ದೊಡ್ಡ ಸಮಾವೇಶಗಳಾಗಿ, ಈ ರೀತಿ ಮೊನ್ನೆ ಪಾದಯಾತ್ರೆ, ಇದಕ್ಕೆಲ್ಲದಕ್ಕೂ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಸೊ ಹಾಗಾಗಿ BJP ಈ ಸರ್ತಿ 100ಕ್ಕೆ 100 ಗೆಲ್ತದೆ. ನನಗೆ ಸಿಕ್ಕಿದರೆ ಸಂತೋಷದಿಂದ ನಾನೇ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತೇನೆ. ನನಗೆ ಸಿಲ್ಲದೆ ಇನ್ನೊಬ್ಬನಿಗೆ ಯಾರಿಗೆ ಕ್ಯಾಂಡಿಡೇಟ್ ಆದರೂ ಅಷ್ಟೇ ಸಂತೋಷದಿಂದ ನಾನು ಪಕ್ಷ ಗೆಲ್ಲಿಸಲಿಕ್ಕೆ ಕೆಲಸ ಮಾಡ್ತೇನೆ. ನೀವು ನರೇಂದ್ರ ಮೋದಿಯವರ ಅಲಿಯನ್ನೇ ನಂಬಿದ್ದೀರಿ? 100ಕ್ಕೆ 100. ಇವತ್ತು BJPಗೆ ನಮಗೆ ಶಕ್ತಿಯೇ ಮೋದಿಯವರ ನಾಯಕತ್ವವೇ ಇವತ್ತು BJPಗೆ ಒಂದು ಶಕ್ತಿ. ಮೋದಿಯ ನಾಯಕತ್ವದಿಂದ ಯುವಕ ಯುವತಿಯರು ದೊಡ್ಡ ಸಂಖ್ಯೆಯಲ್ಲಿ BJP ಕಡೆ ಬರ್ತಾ ಇದ್ದಾರೆ. ಇವತ್ತು ಹೊಸ ಮತದಾರರು ಸುಮಾರು 28,000 ಹೊಸ ಮತದಾರರು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನೋಂದಣಿಯಾಗಿದೆ ಈಗ 2-3 ತಿಂಗಳಲ್ಲಿ. ಆ 28,000ರಲ್ಲಿ ಸಾಧಾರಣ 25,000 ಜನ BJPಗೆ ಓಟ್ ಹಾಕೊಂಡು, ಯಾಕೆ ಯಂಗ್ ವೋಟರ್ಸ್ ಎಲ್ಲ BJP. ಕಾರಣ ಮೋದಿಯವರ ಮೋದಿಯವರು ಇವತ್ತು ವಿಶ್ವಕ್ಕೆ ಮೆಚ್ಚುವಂಥ ಒಬ್ಬ ನಾಯಕನಾಗಿದ್ದಾರೆ. ಅವರ ನಾಯಕತ್ವದಿಂದ ಇವತ್ತು BJPಗೆ ಭಾಳ ದೊಡ್ಡ ಪ್ಲಸ್ ಇದೆ. ನಮಗೆ ಚುನಾವಣೆ ಈಸಿ ಆಗ್ತಾ ಇರುವಂಥದ್ದು ಅವರ ನಾಯಕತ್ವದಿಂದ.